ಆ ಏಕಕಾಲದಲ್ಲಿ ನಿಮ್ಮೂವರನ್ನ ಕರೆಸುವುದಕ್ಕೆ ಬಲವಾದ ಉದ್ದೇಶ ಉಂಟು. ಭೂಲೋಕದ ಉತ್ತರದ ಭಾಗ ವಾರಾಹಿ ನದಿಯ ತಟ್ಟಿಯಲ್ಲಿ ದೌಷ್ಟ್ಯತರೆ ಎನ್ನುವುದು ಹೆಚ್ಚಾಗ್ತಾ ಉಂಟು. ದುಷ್ಟರಾಗಿ ಮಾನವರು ಕಾಲವನ್ನ ಕಳೆಯುತ್ತಾ ಇದ್ದಾರೆ. ಗೋ ಬ್ರಾಹ್ಮಣರನ್ನ ಹಿಂಸಿಸುತ್ತಿದ್ದಾರೆ. ಆದ್ದರಿಂದ ಭೂಮಿಯಲ್ಲಿ ಧರ್ಮ ಎನ್ನುವುದು ಉತ್ತರ ದಿಕ್ಕಿನಲ್ಲಿ ನಶಿಸುತ್ತಾ ಉಂಟು. ಧರ್ಮವನ್ನ ಉತ್ತರಿಸಬೇಕು, ದುಷ್ಟರನ್ನ ತೆರೆಯಬೇಕು. ಹಾಗಾಗಿ ಉತ್ತರ ದಿಕ್ಕಿಗೆ ಹೋಗುವುದಕ್ಕೆ ನಿಮ್ಮ ಅಭಿಪ್ರಾಯವೇನು? ಅಂತಹ ಮೂಲಕದಲ್ಲಿ ಮಾನವರು ಬೇಕಾ ಬೇಡವಾ? ಬೇಡವೇ ಬೇಡ. ಅಂತಹ ಮಾನವರೆಲ್ಲವನ್ನ ಈಗಲೇ ಹೋಗಿ ಸರ್ವನಾಶ ಮಾಡಿದ್ದಾರೆ. ನಾಗಜಟ್ಟಿಗ Oh,
ನುಡಿಸ್ತೇವೆ. ಆ, ಅದರೊಂದಿಗೆ ಕೊನೆಗೊಳಿಸ್ತೇವೆ. ಆದೀತು. ಮತ್ತೆ ಆ, ಈ ಕೋಟೆ ಜಟ್ಟಿಗೆ ಶಕ್ತಿ ಏನೆಂಬುದು ಭೂಲೋಕದ ಮನುಷ್ಯರಿಗೆ ಆ, ತಿಳಿಸಬೇಕಲ್ವೋ? ವ್ಯಕ್ತಿಯಲ್ಲಿ ಪ್ರಕಟ ಆಗಬೇಕು. ಆ. ನಿಮಗೆ ಮಂಗಲವಾಗಲಿ. ಹೋಗಿ ಬನ್ನಿ ಮಕ್ಕಳೇ. ಆಶ್ಚರ್ಯವನ್ನು ಕಾಡ್ತಾ ಇದ್ದೇನೆ. ಮೂರು ಒಟ್ಟವಾಗಿ ಮೂಲದತ್ತ ಹೋಗಬೇಕು ಅಂತ ತಾವಾಡಿದ್ದೀನಿ. ಸರಿ. ಅಪ್ಪಣೆಯಂತೆ ಹೊರಟವರು ಅವರು ಮುಂದಾದ್ರು ಹಿಂದೆ ನಾನಿದ್ದೆ. ಮುಂದುವರಿಬೇಕಂತ ಉದ್ದೇಶದಿಂದ ಕಾಲನ್ನು ಎತ್ತಿದಾಗ ತಡೆದಕ್ಕೆ ಮುಂದಾಗುತ್ತಾ ಇದ್ದೀರಿ. ಖಂಡಿತವಾಗಿ ನನ್ನ ಪಾಲಿಗೆ ಆಶ್ಚರ್ಯವಾಗುತ್ತಾ ಉಂಟು ದೇವ. ಯಾಕೆ ಅಂತ ಅರ್ಥ ಆಗಲಿಲ್ಲ. ಆಶ್ಚರ್ಯವಾದೀತು. ಏಕಕಾಲದಲ್ಲಿ ಕಳುವಿದಂತ ಕರೆದಂತ ನಿಮ್ಮನ್ನ ನಿನ್ನನ್ನೊಬ್ಬನನ್ನ ನಿಲ್ಲಿಸಿದ್ದೇನೆ. ಆದ್ರೆ ಆಶ್ಚರ್ಯವತ್ತೇನಲ್ಲ, ಆ, ಬರುವಾಗ ಬಿಸಿ ಬಿಸಿಯಲ್ಲೇ ಬಂದಿದ್ದೇನೆ. ನೀನು ಬಿಸಿಯಲ್ಲೇ ಕೂಡ ತಣ್ಣಗಾಯ್ತು. ಈಗ ಕಂಡಾಗುವುದಕ್ಕೆ ಯಾವತ್ತೂ ತಂದು ಗೊತ್ತಾಗಲಿಲ್ಲ. ಅಲ್ಲಪ್ಪ, ಇನ್ನೂ ನೀನು ಬಿಸಿ ಆಗ್ಬೇಕು. ಇದು ಕೊಟ್ಕೊಂಡ ಇಲ್ಲ, ಇದು ಕೈಲಾಸ. ಯಾಕೆ? ಕಿಚ್ಚುಗಣ್ಣನ್ನ ಹೊತ್ತಂತಹ ನಾನು, ಕಿಚ್ಚುಗಣ್ಣಿನ ತನೆಯ ನೀನು. ಆದ್ದರಿಂದಲೇ ಪ್ರತಿಯಲ್ಲಿ ಇನ್ನಷ್ಟು ಕಿಚ್ಚಾಗ ಅಗ್ನಿ ಎನ್ನುವುದು ಉತ್ಪತ್ತಿ ಆಗಬೇಕು. ಯಾರಿಗೆ? ದುಷ್ಟರ ಪಾಲಿಗೆ. ಹಾಗಂತ ಹೀಗೆ ಹೋದ್ರೆ ಸಾಕಾದೀತಾ? ಕಾಲ ಕಾಲನು ನಾನು ಕಾಲಭೈರವನು ಆದಂತಹ ನಾನು ಕಾಲಭೈರವನ ತನಯನಿಗೆ ಕಾಲತ್ವವನ್ನು ಅನುಗ್ರಹಿಸ್ತಾ ಇದ್ದೇನೆ. ಅಂದ್ರೆ ಇಲ್ಲಿವರೆಗೆ ಕೇವಲ ಜಟ್ಟಿಗನೆನ್ನುವಂತಹ ನಾಮದಿಂದ ನೀನು ಇದ್ದವ, ಕರೆಸಿಕೊಂಡವ. ಸರಿ. ಮುಂದೆ ಪ್ರಪಂಚದಲ್ಲಿ ಕಾಲನಾಣತೆಯನ್ನ ಹೊತ್ತು ಕಾಲಕ್ಕನುಗುಣವಾಗಿ ಧರ್ಮವನ್ನ ಸ್ಥಾಪಿಸುವಂತಹ ನಿನಗೆ ಈ ಶತ್ರುವನ್ನು ಅನುಗ್ರಹಿಸಲಿಕ್ಕಿದ್ದೇನೆ. ಜಟ್ಟಿಗೇಶ್ವರ ಎಂದಿನಿಂದ ನಾನು ಜಟ್ಟಿಗನಲ್ಲ, ಹೌದು, ಜಟ್ಟಿಗೇಶ್ವರ. ಪರ್ವತಾದಿಗಳನ್ನು ಕೂಡಿ ಈ ಕೈಲಾಸದಲ್ಲಿರುವವರು ತಾವು. ಅವರಲ್ಲಿ ನಾನು ಒಬ್ಬ ತಾನೇ. ಖಂಡಿತ. ಹಾಗಿದ್ದರೆ ನಿನ್ನ ಅಂಶವುಳ್ಳಂತಹ ಈ ಜಟ್ಟಿಗ ಇನ್ನು ಮುಂದಕ್ಕೆ ಜಟ್ಟಿಗೇಶ್ವರ. ಹಾಗಿದ್ರೆ ನನ್ನಿಂದ ಆಗಬಹುದಂತಹ ಕಾರ್ಯ ಭೂಲೋಕದಲ್ಲಿ ನನ್ನನ್ನು ನಂಬಿಕೊಳ್ಳುವಂತಹ ಭಕ್ತಾದಿಗಳನ್ನ ಬೆಂಬಡಬೇಕು, ಕಾಪಾಡಬೇಕು. ಖಂಡಿತವಾಗಿ. ಯಾರು ಅಧರ್ಮದ ಮಾರ್ಗದಲ್ಲಿ ಮುಂದಾಗುತ್ತಾರೋ ಶಿಕ್ಷೆಯ ಮುಖಾಂತರವಾಗಿ ಬದುಕುವುದಕ್ಕೊಂದು ಅವಕಾಶವನ್ನು ಕಲ್ಪಿಸಿಕೊಡಬೇಕು. ಒಂದು ವೇಳೆ ಸರಿ ಆಗ್ಲಿಲ್ಲ ಅಂತ ಆದ್ರೆ ಅವರ ನಾಶವೇ ನನ್ನ ಉದ್ದೇಶ. ಆದ್ರೆ ಈ ಪ್ರಪಂಚದಲ್ಲಿರುವಂತ ಮಾನವರು ಹೇಗೆ ಬದುಕುತ್ತಾ ಇದ್ದಾರೆ ಎನ್ನುವುದನ್ನು ನಾನು ಈಗಾಗಲೇ ಆಲೋಚನೆ ಮಾಡಿದ್ದೇನೆ. ಹಾಗೆ
ದೇವರ ಮೇಲೆ ನಂಬಿಕೆ ಇಲ್ಲ, ಹೌದು. ಗುರು ಹಿರಿಯರ ಮೇಲೆ ಹಾ. ಗೌರವವೇ ಇಲ್ಲ, ಭಯಭಕ್ತಿ ಎನ್ನುವುದು ಮೊದಲೇ ಇಲ್ಲ. ಯಾವಾತನಲ್ಲಿ ಭಯ ಇರುವುದಿಲ್ಲವೋ ಅವ ಜೀವನದುದ್ದಕ್ಕೂ ತಪ್ಪನ್ನ ಮಾಡ್ತಾ ಹೋಗುತ್ತಾನೆ, ಇನ್ನೊಬ್ಬರ ನಾಶವನ್ನೇ ಅನುಭವಿಸುತ್ತಾನೆ. ಸರಿ. ಹಾಗಿದ್ರೆ ತಾನು ಮೊದಲು ಅರಿತುಕೊಳ್ಳಬೇಕು ನಾನೇನೆನ್ನುವುದನ್ನ ಅವ ಅರಿತುಕೊಂಡ ಅಂತ ಆದ್ರೆ ಮುಂದೆ ಒಳ್ಳೆಯದನ್ನ ಕಾಣುವುದಕ್ಕೆ ಸಾಧ್ಯತೆ ಉಂಟು. ಆದ್ದರಿಂದ ಭೂಲೋಕದತ್ತ ಹೋಗುವಂತ ನಾನು ಪ್ರತಿಯೊಬ್ಬ ಮಾನವರಲ್ಲಿ ಭಯವನ್ನ ಹುಟ್ಟಿಸ್ತೇನೆ. ಕೇವಲ ಭಯವನ್ನ ಹುಟ್ಟಿಸುವುದು ಅಲ್ಲ, ಭಯದಿಂದಲೇ ಭಕ್ತಿ, ಭಕ್ತಿಯಿಂದಲೇ ಧರ್ಮ ಸ್ಥಾಪನೆ. ಖಂಡಿತವಾಗಿ ನೀನು ಹೋಗಬೇಕಾದಂತಹ ಸ್ಥಳ ಈಗಾಗಲೇ ದಶಾವತಾರವನ್ನ ಎತ್ತಿದಂತಹ ಮಹಾವಿಷ್ಣು ಗೋಪಾಲಕೃಷ್ಣನೆನ್ನುವಂತಹ ಹೆಸರಿನಲ್ಲಿ ಗೋರ್ಕಲ್ಲು ಸೀಮೆಯಲ್ಲಿ ನೆಲೆಯಾಗಿದ್ದಾನೆ. ಅವನ ಸನ್ನಿಧಿಯಲ್ಲಿಯೇ ನೀನು ನೆಲೆಯಾಗಬೇಕು. ಹಾಗಿದ್ರೆ ಇನ್ನು ಮುಂದಕ್ಕೆ ಜಟ್ಟಿಗೇಶ್ವರ ಮಹಾತ್ಮೆಯ ಜಟ್ಟಿಗೇಶ್ವರನೆನ್ನುವಂತಹ ಹೆಸರಿನಿಂದ ಗೋರ್ಕಲ್ಲು ಸೀಮೆಯಲ್ಲಿ ನೆಲೆಸುತ್ತಾ ಭಕ್ತರನ್ನ ಪೊರೆಮಗನೇ ಶುಭವಾಗಲಿ. ಮಹಾದೇವ, ಇನ್ನು ಮುಂದಕ್ಕೆ ನನ್ನದೇ ಆಟ. ಹೌದೌದು. ಓ ತಾಯಿಯ ಆಶೀರ್ವಾದ ಮೊದಲು ಬೇಕಂತೆ, ತಾಯಿಯೇ ಮೊದಲ ಗುರು. ಖಂಡಿತವಾಗಿ ಮಾತೃ ವಾತ್ಸಲ್ಯವೇ ಹಾಗೆ ಮಕ್ಕಳ ಭವಿಷ್ಯತ್ತಿನ ಕುರಿತಾಗಿ ಉಜ್ವಲವಾಗಲಿ ಮಗನೇ, ನಿನ್ನ ಕನಸುಗಳೆಲ್ಲವೂ ನನಸಾಗಲಿ. ತಾಯಿಯೇ ಭೂಲೋಕದತ್ತ ಹೋಗುತ್ತೇನೆ, ಮಾಡುವಂತಹ ಕಾರ್ಯವನ್ನು ಮಾಡುತ್ತೇನೆ, ನಿಮ್ಮ ನಿರೀಕ್ಷೆಯಲ್ಲಿ ಸದಾ ಕಾಲ ಇರ್ತೇನೆ.